ವಿ4 ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ಕಾವ್ಯ. ಪಾಂಡನಸ್ ಮೊರಮ ತಿನ್ನುವ ಕಾಲಪಂಥಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಷದ ಹಾವು ನಂಚಿನ ಹಣ್ಣು ಬಿಡಲಾರ ತಿಂದು ತೇಗುವನು ಎಲ್ಲ, ಅದೇ ಹೇಗಪ್ಪ ನೋಡೋಣವೇ. ಮಾನವನು ಏನೇನು ತಿಂದ ಎಂಬ ಬಗೆಗೆ ದಾಖಲೆಗಳು ಸಿಗುವುದಿಲ್ಲ. ಎಲ್ಲವನ್ನೂ ತಿನ್ನಲು ಪ್ರಯತ್ನಿಸಿದ್ದಾನೆ, ಆಗತ್ತನ್ನು ಬಿಟ್ಟಿದ್ದಾನೆ, ಕೆಲವನ್ನು ತಿಂದು ಸತ್ತಿದ್ದಾನೆ, ಅದನ್ನು ಬೇರೆಯವರು ನೋಡಿ ತಿನ್ನುವುದನ್ನು ಬಿಟ್ಟಿದ್ದಾರೆ. ವಿಷ ಎಷ್ಟು, ಎಲ್ಲಿ ಎಂಬುದನ್ನು ತಿಳಿದು ಪ್ರಯೋಗ ಮಾಡಿ ವಿಷ ಕಳೆದು ಕೂಡ ಕೆಲವನ್ನು ತಿಂದಿದ್ದಾನೆ. ವಿಷದ ಹಾವಿನ ತಲೆ ಕಡಿದು ತಿಂದಿದ್ದಾನೆ. ಜಪಾನಿಯರು ವಿಷದ ಪ್ಲಪ್ಪರ್ ಮೀನಿನ ವಿಷ ನಿವಾರಿಸಿ ಈಗಲೂ ತಿನ್ನುತ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆಯಾದರೆ ಉಸಿರು ಚೆಲ್ಲುತ್ತಾರೆ. ಹಾಗೆ ಸಸ್ಯ, ಹಣ್ಣು ಇತ್ಯಾದಿಗಳಲ್ಲಿಯೂ ವಿಷದವು ಇವೆ. ಸ್ಪ್ಯಾನಿಷರು ಅಮೆಜಾನ್ ನದಿಯಲ್ಲಿ ಮುಂದಕ್ಕೆ ಹೋದಾಗ ಕಿತ್ತಳೆ ಮಾದರಿಯ ಆಕರ್ಷಕ ಹಣ್ಣೊಂದು ಕಂಡಿತು. ತಿಂದಾಗ ಅದು ತಿಂದವರ ಪ್ರಾಣ ತಿಂದಿತು ಎಂದು ದಾಖಲೆಗಳಿಂದ ತಿಳಿದುಬರುತ್ತದೆ. ಇದು ಮನುಷ್ಯನ ಕತೆ ಮಾತ್ರವಲ್ಲ, ಹಲವು ಜೀವಿಗಳು ಏನನ್ನೋ ತಿಂದು ಸತ್ತದ್ದಿದೆ. ಸಸ್ಯಗಳು ವಿಷದ ಸೋಂಕು ತಗುಲಿ ಮರಣಿಸಿದ್ದಿದೆ. ವಿಷ ಈ ನಿಸರ್ಗದ ಒಂದು ಭಾಗವಾಗಿರುವುದರಿಂದ ಅದನ್ನು ಅರಿಯಲು ಹೋಗಿ ಜ್ಞಾನ ವಿಜ್ಞಾನಗಳು ಬೆಳೆದಿವೆ. ಕೆಲವರಿಗೆ ಆಹಾರ ಉಂಟು, ಅದರಲ್ಲಿ ಸತ್ವ ಇರುವುದಿಲ್ಲ. ಅಂಥವರು ಅಪೌಷ್ಟಿಕತೆಗೆ ಒಳಗಾಗುತ್ತಾರೆ. ಇದು ಪ್ರಾಣಿ ಸಸ್ಯಗಳಿಗೂ ಉಂಟು. ಪಾಂಡ ಸದಾ ಬಿದಿರು ಮಾತ್ರ ತಿನ್ನುತ್ತದೆ, ಹಾಗಾಗಿ ಅಪೌಷ್ಟಿಕತೆ. ಆಸ್ಟ್ರೇಲಿಯಾದ ಕವೋಲಾ ನೀಲಗಿರಿಯನ್ನೇ ಆಶ್ರಯಿಸಿದೆ, ಹಾಗಾಗಿ ನ್ಯೂನ ಪೋಷಣೆ. ಸಸ್ಯಗಳು ನ್ಯೂನ ಪೋಷಣೆಗೆ ಸಿಕ್ಕಿದರೆ ಫಲ ಕೊಡವು, ಕರಟಿ ಹೋದವು. ಈಗ ಶಾಲೆಗಳಲ್ಲಿ ಮಕ್ಕಳಿಗೆ ಪ್ರತಿದಿನ ಮೊಟ್ಟೆ ಇಲ್ಲವೇ ಬಾಳೆಯ ಹಣ್ಣು ಕೊಡಲಾಗುತ್ತದೆ. ಅದು ಅಪೌಷ್ಟಿಕತೆ ತೊಡೆಯುವ ಸರ್ಕಾರದ ಒಂದು ಯೋಜನೆ. ಸರ್ಕಾರದ ಯೋಜನೆ ಎಂದ ಮೇಲೆ ಮಕ್ಕಳ ಮಧ್ಯೆ ತಮ್ಮ ಅಪೌಷ್ಟಿಕತೆಯನ್ನು ತೊಡೆದುಕೊಳ್ಳುವವರು ಕೆಲವರು ಇರುತ್ತಾರೆ. ಒಂದು ಕಡೆ ಅಪೌಷ್ಟಿಕತೆ, ಇನ್ನೊಂದು ಕಡೆ ಕೆಲವೆಡೆ ಆಹಾರದ ಕೊರತೆ. ಅದಕ್ಕೆ ಪರಿಹಾರವೆಂದರೆ ಬದಲಿ ಆಹಾರ. ಪೆಸಿಫಿಕ್ ಬೀಟಲ್ ತಳಿಯ ಜಿರಳೆಯ ಹಾಲು ದನದ ಹಾಲಿಗಿಂತ ಹೆಚ್ಚು ಸುಪುಷ್ಟಿಯನ್ನು ನೀಡುತ್ತದೆ ಎಂಬುದು ವಿಜ್ಞಾನಿಗಳ ಅಭಿಮತ. ಜಗತ್ತಿನ ಕೆಲವು ಬಗೆಯ ಆಹಾರವನ್ನು ಕೆಲವರು ಸೇವಿಸುತ್ತಾರೆ, ಆದರೆ ಲೋಕದ ಇತರರಿಗೆ ಅವು ಗೊತ್ತಿಲ್ಲ. ಗೊತ್ತಾದರೂ ಅಭ್ಯಾಸವಿಲ್ಲದ್ದರಿಂದ ತಿನ್ನಲಾರರು. ಅಂಥ ಆಹಾರಗಳಲ್ಲಿ ಕೀಟಗಳ ಸೇವನೆ ಕೂಡ ಮುಖ್ಯವಾದುದು. ರಷ್ಯಾ ಉಕ್ರೇನ್ ನಡುವಣ ಯುದ್ಧವು ಕೆಲವೇ ಆಹಾರವನ್ನು ನಂಬಿಕೊಂಡರೆ ಹಲವರಿಗೆ ಉಪವಾಸ ಎಂಬುದನ್ನು ನೆನಪಿಸಿದೆ. ಎರಡನೆಯ ಮಹಾಯುದ್ಧದ ಬಳಿಕ ಆಹಾರ ಕೊರತೆಯು ಪಡಿತರ ಪದ್ಧತಿ ಜಾರಿಗೆ ಬರಲು ಕಾರಣವಾಗಿತ್ತು. ಪ್ರಪಂಚದ ಜನರ 90% ಕ್ಯಾಲೋರಿಗಳು 15 ಆಹಾರ ಪದಾರ್ಥಗಳನ್ನು ಅವಲಂಬಿಸಿವೆ. ಧಾನ್ಯವೆಂದರೆ ಅಕ್ಕಿ, ಗೋಧಿ, ಮೆಕ್ಕೆಜೋಳ, ಉಳಿದವೆಲ್ಲ ಅಲ್ಲಲ್ಲಿಗೆ ಮಿತಿಯಲ್ಲಿ ಬಳಕೆಯವು. ಬ್ರಿಟನ್ನಿನ ಕೀವ್ನಲ್ಲಿರುವ ರಾಯಲ್ ಬೊಟಾನಿಕ್ ಗಾರ್ಡನ್ನವರು 2050ರ ಹೊತ್ತಿಗೆ ಅವಲಂಬಿಸಬೇಕಾದ 7 ಪ್ರಮುಖ ಆಹಾರಗಳ ಪಟ್ಟಿ ಕೊಟ್ಟಿದ್ದಾರೆ. ಶಾಂತ ಮಹಾಸಾಗರದ ಏಷ್ಯಾ ಓಸಿಯಾನಿಯಾ ಭಾಗದಲ್ಲಿ ಬೆಳೆಯುವ ಪಾಂಡನಸ್ ಎಲ್ಲ ಹವಾಮಾನವನ್ನು ತಡೆದು ಬೆಳೆಯುತ್ತವೆ. ಇದು ಪುಷ್ಟಿಕರವಾದುದು ಆಗಿದೆ. ಹೀಗೆ 23,000 ಬೀನ್ಸ್ ಬಗೆಗಳನ್ನು ಪಟ್ಟಿ ಮಾಡಿದ್ದು, ಅವುಗಳಲ್ಲಿ ಮುಖ್ಯವಾದುದು ಮರಾಮ ಇಲ್ಲವೇ ಕ್ಯಾಮೆಲ್ಸ್ ಫುಟ್ ಎಂಬುದಾಗಿದೆ. 90,000 ಬಗೆಯ ಹುಲ್ಲುಗಳನ್ನು ಪಟ್ಟಿ ಮಾಡಿದ್ದು, ಅವುಗಳಲ್ಲಿ 35 ಧಾನ್ಯವಾಗಿ ಬೆಳೆಯುತ್ತಾರೆ. 7,000 ವರ್ಷಗಳಿಂದಲೂ ಕೆಲವೆಡೆ ಮಾತ್ರ ಬೆಳೆಯುವ ಫೋನಿಯೋ ಕಾಳು ಅತಿ ಪ್ರಮುಖವಾದುದಾಗಿದೆ. ಇಥಿಯೋಪಿಯಾದ 2 ಕೋಟಿ ಜನರು ಬಳಸುತ್ತಿರುವ ಮರದ ಬಾಳೆಹಣ್ಣು ಬಿಡುವಂತಿಲ್ಲ. ಇದನ್ನು ತಪ್ಪು ಬನಾನಾ ಎಂದು ಕರೆದಿರುವುದೇ ತಪ್ಪು. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಹೊಟ್ಟೆ ತುಂಬಿದ ಮೇಲೆ ಬಟ್ಟೆಗಾಗಿ, ತಟ್ಟೆಗೆ ಬಂದದ್ದೆಲ್ಲ ಹೊಟ್ಟೆಗೆ ಎಂಬಂತಹ ಸ್ಥಿತಿ ಏಕೆ ನೋಡೋಣವೇ. 4.5 ವರ್ಷಗಳಿಂದ ಆಫ್ರಿಕಾ ಹಾಗೂ ಭಾರತದ ಕೆಲವೆಡೆ ಬೆಳೆಸುವ ಅಲಂಕಾರಿಕ ಬಳ್ಳಿಯ ಬೀನ್ಸ್ ಲಬ್. ಇದನ್ನು ವಾಣಿಜ್ಯ ಆಹಾರ ಬೆಳೆಯಾಗಿಯೂ ಬೆಳೆಸಬಹುದು. ಫಿಂಗರ್ ಮಿಲೆಟ್ ಅಪರೂಪದ ಚಿಕ್ಕ ಧಾನ್ಯ. ಇದು ರಾಗಿಯ ಒಂದು ಬಗೆ ಎಂದರೂ ಸರಿ. ಭಾರತದ ಕೆಲವೆಡೆ ಆಹಾರವಾಗಿ ಬಳಕೆಯಲ್ಲಿದೆ. ಜಗತ್ತು ಇದಕ್ಕೆ ಮಣೆ ಹಾಕಬೇಕು. 8,000 ವರ್ಷಗಳ ಹಿಂದೆಯೇ ಇಂಕಾ ಜನರು ಪೆರು ಭಾಗದಲ್ಲಿ ಬೆಳೆಸತೊಡಗಿದ್ದ ಗಡ್ಡೆಗಳು ಎಂದರೆ ಮುಶುವಾ ಹಾಗೂ ಓಕಾ.
ಇಲ್ಲಿನ ಮೂಲದ ಬಟಾಟೆ ಗೆಣಸಿನಂತೆ ಕಂಡರೂ ಇವೇ ಬೇರೆ. ಓಕ ಲಿಂಬೆಯ ಪರಿಮಳ ಹೊಂದಿದೆ ಹಾಗೂ ಮಶುವ ಕಾಳುಮೆಣಸು ಸೇರಿದ ರುಚಿ ಹೊಂದಿದೆ. ಕಡ್ಡಿಕೀಟಗಳು, ಮಿಡತೆಗಳು, ಹಾರು ಕೀಟಗಳೆಲ್ಲವೂ ಜಾತಿ ಅನುಸರಿಸಿ 35% 77%ವರೆಗೆ ಪ್ರೋಟೀನ್ ಹೊಂದಿದೆ. ಈಗಾಗಲೇ ಇವನ್ನು ಕೆಲವೆಡೆ ತಿನ್ನುತ್ತಾರಾದರೂ ಇವೆಲ್ಲ ಸಾರ್ವತ್ರಿಕ ಆಹಾರವಾಗಿಲ್ಲ. ಇವು ಸಾಕಷ್ಟು ಬಿ ವಿಟಮಿನ್ ಮತ್ತು ಹಲವು ಖನಿಜಗಳನ್ನು ಕೂಡ ಹೊಂದಿವೆ. 2 ಕಿಲೋ ಕಡ್ಡಿ ಕೀಟ ಬೆಳೆಯಲು 2 ಕಿಲೋ ಆಹಾರ ಸಾಕು. ಆದರೆ 2 ಕಿಲೋ ಹಂದಿ ಬೆಳೆಯಲು 5 ಕಿಲೋ ಮತ್ತು ದನ ಬೆಳೆಸಲು 10 ಕಿಲೋ ಆಹಾರ ಬೇಕಾಗುತ್ತದೆ. ಅಷ್ಟೇ ಅಲ್ಲ, ಹಂದಿ, ದನದ ಬದಲು ಕೀಟಗಳನ್ನು ಆಹಾರಕ್ಕೆ ಸಾಕಿದರೆ ಪರಿಸರ ಮಾಲಿನ್ಯ ಕೂಡ ಇರುವುದಿಲ್ಲ. ಜೀರುಂಡೆ, ಚಿಮ್ಮುಂಡೆ, ಕಡ್ಡಿ ಕೀಟ ಮೊದಲಾದ ಕ್ರಿಕೆಟ್ಗಳನ್ನು ಮಾನವ ಆಹಾರವಾಗಿ ಈಗಾಗಲೇ ಲಾವೋಸ್, ವಿಯೆಟ್ನಾಂ, ಥೈಲ್ಯಾಂಡ್ ಮೊದಲಾದ ದೇಶಗಳಲ್ಲಿ ಬೆಳೆಸುತ್ತಾರೆ. ಹೆಚ್ಚಾಗಿ ಪೆಟ್ ಫುಡ್ಗೆ ಬಳಕೆಯಾದರೂ ಮಾನವರು ಕೂಡ ಆಹಾರವಾಗಿ ಸಾಕಷ್ಟು ಇವನ್ನು ಬಳಸುತ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಗಡಿಯಲ್ಲಿ ಕೆಲವರು ಚಬುರು ಕೆಂಪಿರುವೆ ಚಟ್ನಿ ಮಾಡುತ್ತಾರೆ. ತಮಿಳುನಾಡಿನ ಕೆಲವರು ಮಳೆಕೀಟ, ಆಂಧ್ರದ ಕೆಲವೆಡೆ ಮಿಡತೆ, ಹೀಗೆ ದೇಶದ ಎಲ್ಲಾ ಕಡೆ ಏನಾದರೂ ಮಾಮೂಲಲ್ಲದ್ದನ್ನು ತಿನ್ನುವ ಜನರು ಇದ್ದಾರೆ. ಪೂರ್ವ ಏಷ್ಯಾ, ಕೊಂಗಣ ಇಲ್ಲವೇ ಆಗ್ನೇಯ ಏಷ್ಯಾ, ಆಫ್ರಿಕಾದ ಕೆಲವು ದೇಶಗಳಲ್ಲಿ ಮಾರುಕಟ್ಟೆಗಳಲ್ಲಿ ಕೀಟಗಳನ್ನು ಅಡುಗೆಗೆ ಹದಗೊಳಿಸಿ ಮಾರುವವರು ಕಂಡುಬರುತ್ತಾರೆ. ಮುಖ್ಯವಾಗಿ ಅಲೆಮಾರಿ ಜನರು, ಬುಡಕಟ್ಟು ಮಂದಿ ಇಂಥ ಆಹಾರಗಳನ್ನು ರೂಢಿ ಮಾಡಿಕೊಂಡಿರುತ್ತಾರೆ. ಕೆಲವು ಅಲೆಮಾರಿ ಜನರು ಪುಟ್ಟ ಗುಬ್ಬಿ ಹಕ್ಕಿ, ಸುಂಡಿಲಿಯನ್ನು ಕೂಡ ಬೇಟೆಯಾಡಿ ಸುಟ್ಟು ತಿನ್ನುತ್ತಾರೆ ಎಂದರೆ ಜಾಗತಿಕ ಆಹಾರ ವೈವಿಧ್ಯದ ಬಹುಭಾಗ ದಾಖಲಾಗಿಯೇ ಇಲ್ಲ. ಗೋಲ್ಡ್ ರಶ್ ಸಿನಿಮಾದಲ್ಲಿ ಚಾರ್ಲಿ ಚಾಪ್ಲಿನ್ ಬೂಟು ಬೇಯಿಸಿ ತಿನ್ನುವ ದೃಶ್ಯವಿದೆ. ಬೇರೆ ದಾರಿಯಿಲ್ಲದೆ ತಮ್ಮದ್ದನ್ನೇ ತಾವೇ ಕುಡಿದ, ಸಿಕ್ಕಿದ್ದನ್ನು ತಿಂದ ಕಥೆಗಳಿವೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಂಬುದರಲ್ಲಿ ಮೊದಲು ಬರುವುದೇ ಹೊಟ್ಟೆ. ಹೊಟ್ಟೆಪಾಡು ಜನರನ್ನು ಏರಿಳಿಸಬಲ್ಲದು. ಹಾಗೆಯೇ ಕೊನೆಗೆ ಏನೋ ಒಂದನ್ನು ತಿನ್ನುವ ಸ್ಥಿತಿ ಬಂದಲ್ಲಿ ಹೇಗಪ್ಪ, ಎಲ್ಲದಕ್ಕೂ ಸಿದ್ಧ ಇರಬೇಕು ಎನ್ನುವುದೇ ಉತ್ತರ. ಕಪ್ಪೆ ಕೀಟವ ನುಂಗಿ, ಹಾವು ಕಪ್ಪೆಯ ನುಂಗಿ, ಗರುಡ ಹಾವನ್ನು ನುಂಗಿ, ಮೂರನ್ನು ಮಾನವ ನುಂಗುವುದು ದಾಟಿದೆ ನಮ್ಮ ಊಟ ಎನ್ನುತ್ತಾ ಪಾಂಡನಸ್ ಮೊರಮ ತಿನ್ನುವ ಕಾಲ ಬಂತಮ್ಮ. ಇಂದಿನ ವಿಶೇಷ ಕಾರ್ಯಕ್ರಮದಿಂದ ವಿರಮಿಸೋಣ. ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.